ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ನನ್ನ ತಮ್ಮ ಸಹ ಇದ್ದೇನೆ. ಈಗ ದೂರ ಹೋಗುದು ಬದಿಯಡಕೆ, ಒಂದು ಚಿಕ್ಕ ಕೆಲಸ ಉಂಟು, ಅಲ್ಲಿಗೆ ಹೋಗುದು. ಬದಿಯಡಕೆ ಎಂಬ ಟೌನ್ ಪೆರ್ಲದಿಂದ 10 ಕಿಲೋಮೀಟರ್ ದೂರದ ಇರುವುದು. ಯಾವತ್ತು ಹೇಳ್ತೇನೆ ಬದಿಯಡಕೆ, ಅಲ್ಲಿಗೆ ಹೋಗುದು. ನಮ್ಮ ಮನೆ ಜೂಲಿ ಇಲ್ಲಿ ಉಂಟು. ಜೂಲಿ ಅಲ್ಲಿ ಉಂಟು. ಮೊದಲು ನಾವು ಚಾಯ್ ಕುಡಿದು ಹೊರಡುವ. ಪ್ಯಾಂಟ್ ಹಾಕಿದ್ದೇನೆ, ಇದು ಸಾಗ್ಬಹುದು ಬದಿಯಡಕೆಗೆಲ್ಲ. ಮೊದಲು ನಾವು ಚಾಯ್ ಕುಡಿ, ಯಾವತ್ತು ಹೇಳೋದು ದೋಸೆ ಮತ್ತು ಸ್ವಲ್ಪ ಬ್ಲಾಕ್ ಟೀ ಉಂಟು. ಇದನ್ನೆಲ್ಲ ಕುಡಿದು ಮತ್ತೆ ನಾವು ಹೊರಡುವ. ಎಷ್ಟು ಗಂಟೆ ಆಯ್ತು? 8:45 ಆಯ್ತು. 8:45, 8:45 ಆಯ್ತು ಫ್ರೆಂಡ್ಸ್. ನಾವು ಹೊರಡುವ, ಸಿಗುವ. ಚಾಯ್ ಎಲ್ಲ ಕುಡಿದು ರಪ್ಪ ಬರ್ತೇನೆ ಆಯ್ತಾ. ಅಮ್ಮನಿಗೆ ತಮ್ಮನಿಗೆಲ್ಲ ಬಾಯಲ್ಲಿ ಸೀದಾ ಈಗ ಬದಿಯಡಕೆ ಏರಿಯಕ್ಕೆ ಹೋಗುದು. ಈಗ ಎಷ್ಟು ಗಂಟೆ ಆಯ್ತು? 9:10 ಆಯ್ತು. ಒಳ್ಳೆ ರೀತಿಯಲ್ಲಿ ಇತ್ತು, ಬಿಸಿಲುಂಟು. ಬಿಸಿಲು ಇನ್ನೇ 5:30ವರೆಗೂ ಒಳ್ಳೆ ರೀತಿಯಲ್ಲಿ ಬಿಸಿಲಿತ್ತು. ನಾವು ಸೀದಾ ಬದಿಯಡಕೆ ಏರಿಯಕ್ಕೆ ಹೋಗುವ. ಈಗ ಒಂದು 9:10ಕ್ಕೆ 9:20ಕ್ಕೆ ಬಸ್ ಉಂಟು. ನನಗೆ 10 ಗಂಟೆಗೆ ತಲುಪಲಿಕ್ಕೆ. ಆದ್ರೆ ಬದಿಯಡಕೆ ಸಂತೆ ತೋರಿಸ್ತೇನೆ. ಮೊನ್ನೆಯಿಂದ ಹೇಳ್ತೇನೆ, ತೋರಿಸಿಲ್ಲ ಫ್ರೆಂಡ್ಸ್. ನಾವು ಸೀದಾ ಮೇಲೆ ಆನೆ ನಡೆದುಕೊಂಡು ಹೋಗುವ ಗೈಸ್. ನನ್ನ ಡ್ರೆಸ್ ಹೇಗುಂಟು ಅಂತ ನೀವು ಹೇಳಿ ಆಯ್ತಾ. 9:30 ಬಸ್ ಬಂತು, ಮಹಾಲಕ್ಷ್ಮಿ ಬಸ್ ಬಂತು. ಅದರಲ್ಲಿ ಹತ್ತಿಕೊಂಡು ಸೀದಾ ಪೆರ್ಲಕ್ಕೆ ಹೋದೆ. ನಮ್ಮೂರಿಂದ ಪೆರ್ಲಕ್ಕೆ ಟಿಕೆಟ್ ಪ್ರೈಸ್ ಎಷ್ಟು? 10 ರೂಪಾಯಿ ಟಿಕೆಟ್ ಇರುವುದು ಕೇವಲ. ಸ್ವಲ್ಪ ಜನ ಇದ್ರು ಬಸ್ಸಲ್ಲಿ. ಮತ್ತೆ ಪೆರ್ಲದಿಂದ ಇಳಿದು ಸ್ವಲ್ಪ ಹೊತ್ತು ನಿಂತುಕೊಂಡಿರುವಾಗ ಕೇರಳ KSRTC ಬಸ್ ಬಂತು. ಅದರಲ್ಲಿ ಹತ್ತಿಕೊಂಡು ಕುಳಿತುಕೊಂಡಿರುವಾಗ ಸ್ವಲ್ಪ ಹೊತ್ತು ಅದರಲ್ಲಿ ಕುಳಿತುಕೊಂಡಿದ್ದೆ. ಆಗ ಕಂಡಕ್ಟರ್ ಬಂದು ಟಿಕೆಟ್ ತೆಗೆದ್ರು. ಟಿಕೆಟ್ ಬದಿಯಡಕೆ ಟಿಕೆಟ್ ಪ್ರೈಸ್ ಎಷ್ಟು ನೀವೇ ನೋಡಿ, 18 ರೂಪಾಯಿ. 50 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದದ್ದು ನಾನು. ಮತ್ತೆ ಚಿಲ್ಲರೆ ಎಲ್ಲ ಕೊಟ್ಟರು. ಮತ್ತೆ ನಿಂತು ಕುಳಿತುಕೊಂಡಿದ್ದೇವೆ. ಪೆರ್ಲದಲ್ಲೇ ಇತ್ತು ಬಸ್. ಸ್ವಲ್ಪ ಹೊತ್ತು ಪೆರ್ಲದಲ್ಲೇ ಇತ್ತು ಬಸ್. ಮತ್ತೆ ಸ್ವಲ್ಪ ಹೊತ್ತು ಟಿಕೆಟ್ ಕೊಟ್ಟರು. 18 ರೂಪಾಯಿ ಟಿಕೆಟ್. ಪೆರ್ಲದಿಂದ ಬದಿಯಡಕೆಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವುದು. ಆಗ ಪುತ್ತೂರಿಂದ ಬರುವುದು, ಪಾಣಾಜೆ ಪುತ್ತೂರಿಂದ ಬರುವುದು ಜನನಿ ಬಸ್ಸು ಬಂತು. ಹಾಯ್ ಫ್ರೆಂಡ್ಸ್, ನಾನು ಈಗ ಹೇಳಿದ್ದೀನಿ ಬದಿಯಡಕದಲ್ಲಿದ್ದೇನೆ. ಈಗ ಎಷ್ಟು ಗಂಟೆ? ಕರೆಕ್ಟ್ 10 ಆಯ್ತು. ನಾನು ಕೇರಳ ಸ್ಟೇಟ್ ಬಸ್ಸಲ್ಲಿ ಬಂದದ್ದು. ಸಂತೆ ಈಗ ರೆಡಿ ಆಗ್ತಾ ಉಂಟು. ಆದ್ರೆ ಸಂಜೆ ಹೋಗೋ ತೋರಿಸ್ತೇನೆ. ಈಗ ಫ್ರೆಂಡ್ ಬರ್ತಾನೆ, ಅವನೊಟ್ಟಿಗೆ ಸ್ವಲ್ಪ ಕೆಲಸ ಉಂಟು. ಆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಆದ್ರೆ ಸಂಜೆ ಹೊತ್ತು ಟೈಮ್ ಇದ್ರೆ ನಾನು ನಿಮಗೆ ಸಂತೆ ಎಲ್ಲ ತೋರಿಸ್ತೇನೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಈಗ ಎಲ್ಲಿ ಬಂದಿದ್ದೇನೆ ಹೇಳ್ಬೇಕಾದ್ರೆ ಬದಿಯಡಕೆ ಬಂದಿದ್ದೇನೆ. ಈಗ ಗಂಟೆ ಅವರು ಯಾರು ಬರಲಿಲ್ಲ. ಈಗ ನಾನು ಸ್ಟುಡಿಯೋಗೆ ಬಂದಿದ್ದೇನೆ. ಇದೊಂದು ರೆಕಾರ್ಡಿಂಗ್ ಸ್ಟುಡಿಯೋ. ಇಲ್ಲಿ ಇದ್ದೇನೆ. ಇಲ್ಲಿ ಬರ್ದುಂಟು SM ರೆಕಾರ್ಡಿಂಗ್ ಸ್ಟುಡಿಯೋ ಬದಿಯಡಕ ಅಂತ. ಬದಿಯಡಕದ ಮೇಲೆ ಸ್ಟಾಪ್ಗೆ ಬಂದರೆ ಇದು ಸಿಗ್ತದೆ. ಒಮ್ಮೆಲ್ಲ ಒಳಗೆ ಹೋಗುವ. ಇಲ್ಲಿ ನಮ್ಮ ಇದರ ಓನರ್ ಇದ್ದಾರೆ, ಮನೀಶ್ ಅಂತ. ಮನೀಶ್ ವಿದ್ಯಾಗಿರಿ ಅವರು. ಇವರು ಭಯಂಕರ ರಿಚ್, ನೋಡ್ಲಿಕ್ಕೆ ರಿಚ್ ಇವರು. ಹಂಗೆ ಡ್ರೆಸ್ ಎಲ್ಲ ಒಂದು ಲೋಕಲ್ ಆಗಿರುದು. ಭಯಂಕರ ರಿಚ್ ಇವರಿಗೆ. 2 ಅಟ್ಟಿಯ ಮನೆ ಎಲ್ಲ ಉಂಟು ಇವರಿಗೆ. ನೋಡೋ ಗೊತ್ತಾಗ್ತದೆ ನೋಡಿ. ಇದು ಬದಿಯಡಕದ ಮೇಲೆ ಸ್ಟಾಪ್ ನಲ್ಲಿ. ಇವರ ಎಲ್ಲಿ ಹೆಸರು ಇಲ್ಲಂತೆ ನಿಮ್ಮ? ಬದಿಯಡಕ ಮೇಲೆ ಬಜಾರ್, ಬಜಾರ್ ಎಲ್ಲಿ? ನಾನು ಮೇಲೆ ಬಜಾರ್ ಯೂನಿಟ್ ಮಾಸ್ಕಿತಿನ ಮೇಲೆ SM ರೆಕಾರ್ಡಿಂಗ್ ಸ್ಟುಡಿಯೋ. ಇಲ್ಲೆಲ್ಲ ಅವಾರ್ಡ್ ಸಿಕ್ಕಿದೆಲ್ಲ ಉಂಟು ನೋಡಿ, ಫುಲ್ ಉಂಟು. ಮತ್ತೆ ಒಂದು ಸಾಂಗ್ ನಾವು ಮಾಡಿದ್ದೇವೆ, ಒಂದು ಕೊರಗಜ್ಜ ಸಾಂಗ್. ನಮ್ಮ ಅಶ್ವಥ್ ಅವರ ಅಂಟೈನ ಅಂಟಿಸ್ ಅಂತ ಹೇಳ್ಬೇಕು. ಅಂಟಿಸಲ್ಲ, ಅಂಟೈನೆ. ಫ್ರೆಂಡ್ಸ್, ನಮ್ಮ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಸೌಂಡ್ ಡಿಸೈನ್ ಎಲ್ಲ ಮಾಡ್ತಾರೆ ನೋಡಿ. ನನ್ನ ಮನೆ ಸ್ವಾಮಿ ಹೇಳ್ಬೋಡ. ಇದೆಂತದು? ಇದೆಂತ ಹೇಳುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತು, ನೀವೇ ಹೇಳ್ಬೇಕು, ಬಾಯಿಂದ ಹೇಳ್ಬೇಕು, ಆಗ ಒಂದು ಖುಷಿ ಆಗುತ್ತೆ. ಮಿಕ್ಸರ್. ಓ, ಸೇಮಿಗೆ ಇದು ಮಿಕ್ಸರ್. ಇದೆಲ್ಲರಿಗೂ ಗೊತ್ತಿರೋ ಮಿಕ್ಸರ್. ನೀವೆಲ್ಲ ಜಾತ್ರೆ ಎಲ್ಲ ಹೋದ್ರೆ ಅವರ ಎದುರುಗಡೆ ಇರ್ತಾರೆ, ಹೀಗೆ ಮಾಡಿದ್ರೆ ಗೊತ್ತಿಲ್ಲ ಅದು ಸಹ ಹೀಗೆಲ್ಲ ಮಾಡಿಕೊಂಡಿರ್ತಾರೆ. ಮತ್ತೆ ಇದು ಪಿಯೋನ್ ಅಲ್ಲ, ಹಾಗೆಲ್ಲ ಮಾಡಿ. ಫಸ್ಟ್ ಟೈಮ್ ಅದ ಇದು ಮುಟ್ಟುದು. ಸಾಯಿಲಿ ಸಾಕು. ಇದೆಲ್ಲರಿಗೂ ಗೊತ್ತಿರೋ ಕೀಬೋರ್ಡ್. ಹೀಗೆ ಒಟ್ಟಿದೆ ಅಲ್ಲಿ ಬರ್ತದೆ. ಇದು ಅದರ ಮತ್ತೆ ಇದ್ದೆಂತದ್ದು? ಆಡಿಯೋ ಇಂಟರ್ಫೇಸ್. ಅದೆಂತ ನನಗೆ ಗೊತ್ತಿಲ್ಲ. ಅದೆಲ್ಲ ಮೈಕಿನ ವೋಕಲ್ ಇದಕ್ಕೆ ಸಾಕು ಸಾಕು. ಫ್ರೆಂಡ್ಸ್, ಇದರ ಬಜೆಟ್ ಎಷ್ಟು ಅಂತ ನೋಡುವ. ನೀವು ಸಹ ಬೇಕಾದ್ರೆ ಮಾಡಿದ್ರೆ, ನಿಮ್ಗೆ ಇಷ್ಟ ಇದ್ರೆ, ಫ್ಯಾಷನ್ ಇದ್ರೆ ನಮ್ಮ ಸ್ಟುಡಿಯೋ ಮಾಡ್ಲಿಕ್ಕೆ. ಎಲ್ಲರಿಗೆ ಎಡಿಟಿಂಗ್ ಅಲ್ಲಿ, ಈ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲೆಲ್ಲ ಫ್ಯಾಷನ್ ಇರ್ತದೆ. ಹಣ ಇಲ್ಲಾದ್ರೆ ಕೆಲವರು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಇದರ ಬಜೆಟ್ ಇದರ ಬಜೆಟ್ ಇದಕ್ಕೆ ಎಷ್ಟು ಒಂಜೊಂಜದ ಬಣ್ಣ ಪೂರ ಅವನ್ ಸೆಟ್ 4 ಲಕ್ಷ. ಒಂದು ಸಿಂಪಲ್ ಆಗಿರೋ ಬಜೆಟ್. ಸಿಂಪಲ್ ಆಗಿ ಮತ್ತೆ ಆದ್ರೆ ನಾವು ಹೋಗುವಾಗ ಸಂತೆಯನ್ನು ತೋರಿಸಿಲ್ಲ.